परिपूरिता नित्यकिन्ना निर्वहा निर्वाणा सुखदायिनी नित्यक्षौरा शिखारूपा श्रीकण्ठादा शरीरिणी प्रभावती ब्रह्मरूपा प्रसिद्धा परमेश्वरी मूल प्रकृति अव्यक्ता व्यक्ता व्यक्ता स्वरूपिणी व्यापिनी विविधाकार विद्या विद्या स्वरूपिणी महाकामी शयना कुमुदालादकोमिति भक्तहादो वेद भानुमद्भानुसन्तति शिवदूते शिवराजा शिवमूर्ति शिवकरी शिवप्रिया शिवपरा शिष्टपूजिता अप्रमेया स्वप्रकाशा मनोभासा मगोचरा चितग्नि चेतना रूपा जडशक्तिजडात्मिका गायत्री गायत्री संध्या द्विजवर्णा निषेविता तत्त्वासना तत्त्वमयी पंचकोशान्तरस्मिता निस्सीमा महिमा नित्या यौवना मदशालिनी कारणा वदाली निषेविता मूर्धौजना सत्यचित्ता साक्षिण्या स्वरूपिणी आज्ञा चक्राव्यया शुद्धागणाचरणा मंत्र संसा हंसवती मुद्रेशा तांबूला पूरिता उपीराणिनी सुमाग्रहा मराठी मोहिनी गुड्या मराठी प्रमुखिता कदाचा शिखरी भूता कमला कोटिसेनिता विलसिता चंद्रहिमा भारते प्रातरुक्रमा आदिशक्ति अवेया स्वप्रभा नारायण दिव्या नंदी विद्यानदी परिगराय बंद
ಬಿಂಬ ಪ್ರತಿಷ್ಠೆ ಮಾಡ್ತದೆ, ಬಿಂಬ ಅಭಿಷೇಕ ಮಾಡ್ತದೆ, ಶುದ್ಧ ಮಾಡ್ತದೆ, ಬಿಂಬನ ಪ್ರತಿಷ್ಠೆ ಮಾಡ್ತದೆ, ಮಂತ್ರ ಪೂಜೆ ಮಾಂತ ದೇವರು ಸಂತೋಷ ಸ್ವೀಕಾರ ಮಾಡ್ಕೊಂಡು ಮಲ್ಕೊಂಡು ಮಾಂತ ಕಾರ್ಯ ಎಲ್ಲ ಮಾಂತ ದೇವರು ತಿರುವಿಗಳು ಮಾಡ್ಕೊಂಡು ಮುಂಚೆನೆ ಮೆರವಣಿಗೆ ಮಧ್ಯಾಹ್ನದ ಪೂಜೆ ಮುಂಚೆನೆ ಜಲಸ್ತಂಭ ಮಲ್ಕೊಂಡು ಮಾಂತ ಕಾರ್ಯಕ್ರಮ ಮಾಂತ ದೇವರು ನಿರ್ವೀಳ ಮಾಡ್ಕೊಂಡು ಅಡಿಕೆ ಮತ್ತೆ ಮಾಂತ ಕೊಡ್ತು ರೋಗ ಬತ್ತನ ಆ ರೋಗನ ಮಾಂತ ದೂರ ಮಾಡ್ತದೆ. ಪ್ರತಿ ವರ್ಷ ಕೊಡುಗುಡು ದೇವರನ್ನ ಪ್ರತಿಷ್ಠೆ ಆದ ಪೂಜೆ ಅಂತರ ಮಾಡ್ಕೊಂಡು ಮಾಂತರ ಸೇರಿ ದೇವರ ಪ್ರಾರ್ಥನೆ ಮಾಡ್ಕೊಂಡು ಗಣಪತಿ ದೇವರಿಗೆ ಮಂತ್ರ ಶ್ರೀ ಮಹಾಗಣಪತಿ ಪಾದಾನಂದ ಗೋವಿಂದಾನಿ ಗೋವಿಂದ ವಿಘ್ನೇಶ್ವರಾಯ ಕಾರ್ಯಕ್ರಮ ಅಂತ ವಿಶೇಷವಾದ ದೇವರ ಪ್ರತಿ ಶನಿವಾರ ಪೂಜೆ ನಿತ್ಯ ಪೂಜೆ ವಿಶೇಷ ಪೂಜೆ ಭಜನೆ ಮಾತ್ರ ದ್ವೇ ಪೀಠ ಮಾತ್ರ ಫುಳ್ಳಾದ ಮಾಡ್ಕೊಂಡು ನಿಮಗೆ ತೀರ್ಮಾನ ಮಾಡ್ತಾರೆ ಮಾತ ದೇವರ ಅನುಗ್ರಹ ಮಾಡ್ಕೊಂಡು ದಾದ ಮಾತ ಇಟ್ಟು ಮಾತ ಏರು ಮಾತ ಸೇರ್ತಾರೆ ಅಕ್ಲೆ ಮಾತ ಉತ್ತರೋತ್ತರ ಅಭಿವೃದ್ಧಿ ಆಗೋದು ಅಕ್ಲೆ ಮಾಡ್ಕೊಂಡು ವ್ಯವಹಾರ ಕ್ಷೇತ್ರ ಅಭಿವೃದ್ಧಿ ಆದ ಅಂಚನೆ ನನ್ನಲ್ಲ ದೇವರಿಗೆ ಮತ್ತು ಮಲ್ಲ ಸೇವೆ ಕೊಟ್ಟು ಯೋಗ ಭಾಗ್ಯ ಮಾತ ಕಮಿಟಿಗೆ ಅನುಗ್ರಹ ಮಾಡ್ತದೆ ಕಮಿಟಿಗೆ ಐಕ್ಯಮತ್ಯ ದೇವರ ಅನುಗ್ರಹ ಮಾಡ್ತದೆ ಕಾಪಾಡು ಮಾಡ್ತಂದು ದೇವರ ಪ್ರಾರ್ಥನೆ ಮತ್ತು ದೇವರ ಪ್ರಾರ್ಥನೆ ಮತ್ತು ಶ್ರೀ ಮಹಾಗಣಪತಿ ಪ್ರಾಧಾನ ಗೋವಿಂದಾನಿ
ಒಂದು ಕೆಲಸದ ಪೂರ್ತಿಯಾಗಿ ಮಾಡಿಕೊಂಡು ಆ ಪೀಠವನ್ನು ಇವತ್ತು ನಿರ್ಮಾಣವಾಗಿ ಪ್ರತಿಷ್ಠೆ ಆಗಿದೆ. ಆಗಿದಂತಹ ಕರ್ಮಕ್ಕೆ ಸಂಪೂರ್ಣವಾಗಿರುವ ದೇವತಾನುಕೂಲಗಳು ಸಂಪೂರ್ಣವಾಗಿ ಆಯುರ ಆರೋಗ್ಯ ಐಶ್ವರ್ಯ ಆಗಿರೋದನ್ನು ಕೊಟ್ಟು ಮಾಡುವಂತಹ ಇನ್ನು ಮುಂದೆ ಮಾಡುವಂತೆ ಇರುವಂತಹ ಕರ್ಮಗಳಲ್ಲಿ ಸಂಪೂರ್ಣವಾಗಿರುವಂತಹ ದೇವತಾನುಕೂಲಗಳು ಎಂದು ಮುಂದೆ ನಿಮಗೆ ಈ ಸೇವೆಯನ್ನು ಕೊಡುವವರಿಗಿರುವಂತಹ ಭಾಗ್ಯ ಆ ವಿಘ್ನೇಶ್ವರವನ್ನು ಒದಗಿಸಿಕೊಡುವ ಸಾನ್ನಿಧ್ಯದಲ್ಲಿ ಮಾಡುವಂತಹ ಪ್ರಾರ್ಥನೆ ತಂತ್ರಿಯವರಿಂದ ಪ್ರಸಾದ.
ಶ್ರೀ